ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ, ಪರವಾಗಿಲ್ಲ. ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿ ಸ್ವಲ್ಪ ಚೆನ್ನಾಗಿದ್ದೀನಿ. ಮಗುಲಾಗಿ ಇಂಜೆಕ್ಷನ್ ಕೊಟ್ಟು ಈಗ ತೊಂದರೆ ಇಲ್ಲ, ಸ್ವಲ್ಪ ರಿಕವರ್ ಆಗೋದು. ಆದರೆ ನಿನ್ನೆ ರಾತ್ರಿ ಸ್ವಲ್ಪ ಜ್ವರ ಇತ್ತು, ಅಂದರೆ ಮತ್ತೆ ಶಿರಪ್ ಕೊಟ್ಟಿದ್ದಾರಲ್ಲ ಅದನ್ನು ಕೊಟ್ಟೆ, ಪರವಾಗಿಲ್ಲ, ಈಗ ಮಲಗಿದ್ದಾರೆ. ನಮ್ಮ ಮನೆಯವರು ನಿನ್ನೆ ಅಂದರು ನನಗೆ ಮದ್ದು ಅಂತ ಮಾಡಿದ್ರು, ಮೆಂತೆದ್ದು. ನನಗೆ ನಗು ಬರ್ತುಂಟು, ಹೇಗಾಗಿದ್ದು ತೋರಿಸ್ತೀನಿ. ಈಗ ಕೂತಿದ್ದಾರೆ, ಅದನ್ನು ತೆಗಿಲಿಕ್ಕೆ ಸೌಟಲ್ಲಿ ತೆಗಿಲಿಕ್ಕಾಗಲ್ಲ, ಅದು ಅಷ್ಟು ಗಟ್ಟಿಯಾಗಿದೆ. ನಾವು ರೆಸಿಪಿ ತೋರಿಸ್ಬೇಕು ಅಂತ ಎನಿಸಿದ್ವಿ, ಆದರೆ ಮತ್ತೆ ಇವಳಿಗೂ ಜ್ವರ ಎಲ್ಲ ಇತ್ತಲ್ಲ, ಇಂಜೆಕ್ಷನ್ ಕೊಟ್ಟು ಹಾಗೆ ತೋರಿಸ್ಲಿಕ್ಕೆ ಎಂತ ಆಗಿಲ್ಲ ನಮಗೆ. ಅದನ್ನು ಕರೆಕ್ಟಾಗಿ ಮಾಡಿ ತೋರಿಸಿವಿ, ಯಾಕಂದರೆ ಇದು ಹೇಗೂ ನಮ್ಮದು ಫ್ಲಾಪ್ ಆಯಿತು ಅಲ್ಲಿಗೆ. ಈಗ ತೆರಿಗೆ ಆಗಲ್ಲ, ಈಗ ಕತ್ತಿ ಹಿಡ್ಕೊಂಡು ತೆಗಿತಿದ್ದಾರೆ, ತೋರಿಸಿ ನೋಡಿ. ಎಂತ ಮಾಡುದ ನೋಡಿ, ಇದು ಮೆಂತೆದು ಮಾತ್ರ ಟೇಸ್ಟ್ ಮಾತ್ರ ಉಂಟಲ್ಲ, ಸೂಪರ್ ಆಗಿ ಉಂಟು. ಆದರೆ ಇದು ಎಂತ ಆಯ್ತಂದ್ರೆ, ನಾನು ತಿಂತೇನೆ. ಆಕ್ಚುಲಿ ನಾನು ಇನ್ನೂ ಸ್ವಲ್ಪ ಅದನ್ನ ತಿರುಗಿಸ್ಬೇಕಿತ್ತು, ಸ್ವಲ್ಪ ಅದನ್ನ ಗಟ್ಟಿ ಮಾಡ್ಬೇಕು, ಗಟ್ಟಿ ಕುದಿಸ್ಬೇಕಿತ್ತು. ನಾನು ಸ್ವಲ್ಪ ಗಟ್ಟಿ ಗಟ್ಟಿ ಆಯ್ತಾ ಬಿಟ್ಬಿಟ್ಟೆ. ಅದು ಬೆಲ್ಲ ಅಲ್ವಾ? ಹೇಗಾಗಿದೆ ಅಂತಂದ್ರೆ, ನಮ್ಮ ಚಿಕ್ಕಿ ಬರಲ್ಲ ಕಡಿ, ಚಿಕ್ಕಿ ಚಿಕ್ಕಿ ಹಾಗೆ ಆಗಿದೆ. ಕಲ್ಲು 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 ತರ ಆಗಿದೆ, ಏನು ಹಂಗಾಡ್ತಾ ಇಲ್ಲ. ಆದ್ರೆ ತಿನ್ಲಿಕ್ಕೆ ಮಾತ್ರ ಉಂಟಲ್ಲ, ಚೆನ್ನಾಗಿದೆ, ಸೂಪರ್ ಆಗಿ ಉಂಟು. ಅದರ ರೆಸಿಪಿ ಮಾಡಿ ಒಮ್ಮೆ ಖಂಡಿತ ಹೇಳ್ತೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗುಂಟು. ಆದರೆ ಮಾಡುವ ಮೆಥಡ್ ನಾನು ಸ್ವಲ್ಪ ಕಡಿಮೆ ಮಾಡಿ ಮಾಡ್ತೀನಿ, ಯಾಕಂದ್ರೆ ನನಗೆ ತಿರುಗಿಸ್ಲಿಕ್ಕೆ ಅಷ್ಟನ್ನು ಆಗೋದಿಲ್ಲ. ಇವರು ಅರ್ಧ kg ಮಾಡಿದ್ರು ನೋಡಿ. ಅದು ತುಂಬ ಮತ್ತೆ ಸಹ ಡ್ರೈ ಆದರೆ ಹುಡಿ ಹುಡಿ ಆಗ್ತದೆ, ಇಲ್ಲ ಅಂದರೆ ಲೇಹ ಥರ ಸಹ ಆಗ್ತದೆ. ಅದು ಚಿಕ್ಕಿ ತರನೇ ಮಾಡಬೇಕಾಗಿತ್ತು, ಒಂದು ಬಟ್ಲಿಗೆ ಏನಾದ್ರು ಹಾಕಿ ಅದನ್ನ ಕಟ್ ಮಾಡಿ ಮಾಡಿದರೆ ತಿನ್ಲಿಕ್ಕೆ ಚೆನ್ನಾಗಿರೋದು. ಬಟ್ ನಾವು ಮಾಡಿದ್ದು ರೀತಿ ಸರಿಯಾಗಿ, ಇದು ತಿನ್ಲಿಕ್ಕೆ ಚೆನ್ನಾಗುಂಟು, ತೆಗಿಲಿಕ್ಕೆ ಆಗ್ತಾ ಇಲ್ಲ. ಹಾ, ಇದೆಂದು ನಾನು ಫಸ್ಟ್ ಟೈಮ್ ಮಾಡಿದ್ದು. ಹೌದು, ನಾವು ಈ ತರ ಮಾಡ್ತಾ ಇರ್ಲಿಲ್ಲ. ನಾನು ಮೆಂತೆನ ನೀರಿನಲ್ಲಿ ನೆನೆಸಿ ಅದನ್ನು ಬೇಯಿಸ್ತಿದ್ದೆ, ಅಮ್ಮ ಹಾಗೇನೆ ಮಾಡ್ತಾ ಇದ್ದದ್ದು. ಇದೊಂದು ಹೊಸತಾಗಿ ಮಾಡೋಣ ಅಂತ ಮಾಡಿದ್ದು. ಇದು ನಾನು ಒಬ್ಬನೇ ಮಾಡಿದ್ದಲ್ಲ, ಇಬ್ರು ಸೇರಿ ಮಾಡಿದ್ದು. ಅಲ್ಲ, ತಿರುಗಿಸಿದವರಲ್ವಾ. ನಾನು ಹುರಿದು ಮತ್ತೆ ಬೆಲ್ಲದ್ದು ಕಸ ಎಲ್ಲ ತೆಗೆದು ಕೊಟ್ಟದ್ದು ನಾನು. ಆಮೇಲೆ ಮಾಡಿದ್ದೆಲ್ಲ ಅವರು. ಹುಡಿ ಎಲ್ಲ ಮಾಡಿಟ್ಟು ರೆಡಿ ಎಲ್ಲ ಮಾಡಿಟ್ಟಿದೆ, ತಿರುಗಿಸ್ಲಿಕ್ಕೆ ಅವ್ರ ಹತ್ರ ಕೊಟ್ಟದ್ದು. ಹೇಳಿದ್ರು ಅವ್ರು ಫಸ್ಟ್ ನೀರಿರುವಾಗಲೇ ತೆಗಿಯೋಣ ಅಂತ. ನಾನೇ ಬೇಡ ಬೇಡ ಅಂತ ಇದ್ದೆ. ಇದು ನೋಡಿದ್ರೆ ಈಗ ಸೂಪರ್ ಆಗಿದೆ. ಅಷ್ಟೇ. ಬೆಳಿಗ್ಗೆ ಸ್ವಲ್ಪ ತೆಗೆದು ಸ್ವಲ್ಪ ಖಾಲಿ ಹೊಟ್ಟೆಗೆ ತಿಂದ್ರೆ ತುಂಬಾ ಒಳ್ಳೇದು. 2 ದಿನ ಕಹಿ ಇರ್ತದೆ. ತಿಂದೆ, ಸೂಪರ್ ಆಗಿತ್ತು, ಖುಷಿ ಆಯ್ತು ತಿಂದು. ತೆಗಿಲಿಕ್ಕೆ ಆಗಿಲ್ವಲ್ಲ ಅಂತ ಬೇಜಾರು ಸಹ ಆಯ್ತು. ಅದಷ್ಟು ನಾನು ತೆಗ್ದಿದ್ದೆ. ಅವರದ್ದು ಇವತ್ತು ತೆಗೆಯುವಾಗ ಅದೇ ಅಷ್ಟು ತೆಗೆದು ಯಾವಾಗ ಆಗ್ಲಿಕ್ಕೆ ಸೈಡ್ ಅಲ್ಲಿ ಇದು ಮಾಡಿ ಬರ್ತದೆ. ಇಲ್ಲ ಸೈಡ್ ಅಲ್ಲಿ ಮಾಡಿ ನಾನು ಮಾಡಿದ್ದೇನೆ. ಇದು ಹೆಲ್ತಿಗೆ ತುಂಬಾ ಒಳ್ಳೇದು. ಇದು ನಮ್ಗೆ ಅಂತ ಅಲ್ಲ, ಯಾರಿಗೆ ಸಹ ಕೊಡ್ಬೋದು, ಯಾರು ಸಹ ಮಾಡಿ ತಿನ್ಬೋದು. ಇದು ಮಕ್ಕಳು, ಹೆಣ್ಮಕ್ಳು ದೊಡ್ಡವರಾಗ್ತಾರಲ್ಲ ಆವಾಗ ಮಾಡಿ ಕೊಡ್ತಾರೆ, ತುಂಬಾ ಒಳ್ಳೇದು. ಇದು ನೆನೆಸಿ ಮಾಡ್ತಾರೆ, ನಾವು ನೆನೆಸಿ ಮಾಡ್ತಾ ಇದ್ದದ್ದು. ಈ ಸಲ ಒಂದು ಉಡಿ ಮಾಡಿದೆ, ಎಲ್ಲ ಹೋಯ್ತು. ಪರವಾಗಿಲ್ಲ, ಹೋಗಿಲ್ಲ, ತಿನ್ಬಹುದು. ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ಅಮ್ಮ ಹೇಳಿದ್ರು ಹಾಗೇನೆ ತೆಗ್ದು ತಿನ್ನುವ, ಏನಾಗಲ್ಲ ಅಂತ. ದೇಹಕ್ಕೆ ತುಂಬ ಒಳ್ಳೆಯದು. ತುಂಬ ಸಪುರ ಇದ್ದವರು ಸ್ವಲ್ಪ ದಪ್ಪ ಆಗ್ತಾರೆ ಇದನ್ನು ಕೊಟ್ಟರೆ. ಅಂದರೆ ಈಗ ಹೆಣ್ಮಕ್ಳಿಗೆ ಮೇಯ್ನಾಗಿ ಋತುಮತಿ ಅಂದರೆ ದೊಡ್ಡವರಾದಾಗ ಇದನ್ನು ಮಾಡಿ ಕೊಡಬೇಕು, ತುಂಬ ಒಳ್ಳೆಯದು. ನಮಗೆಲ್ಲ ಕೊಟ್ಟಿದ್ದಾರೆ ಮಾಡಿ, ನನಗೆ ಅದೇ ಬೇಯಿಸಿ ಹೇಳಿದೆಲ್ಲ ಹಾಗೆ ಕೊಟ್ಟಿದ್ದಾರೆ. ಅದು ಲೇಹ ಥರ ಇರ್ತದೆ, ಸೂಪರ್ ಆಗಿ ಆಗ್ತದೆ ತಿನ್ನಲಿಕ್ಕೆ. ಆದರೆ ಒಂದು 2 ದಿನ ಮಾತ್ರ ಕಹಿ ಇರ್ತದೆ, ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ಸ್ವೀಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ಓಲೆ ಬೆಲ್ಲ ಮತ್ತು ಅಚ್ಚಿ ಬೆಲ್ಲ ಎರಡನ್ನು ಹಾಕಿರ್ತೇವೆ. ಹಾಗೆ ಅಚ್ಚಿ ಬೆಲ್ಲ ಅಂದರೆ ಸ್ವಲ್ಪ ಅಂಟು ಬರಲಿ ಅಂತ ಹಾಕೋದು. ಓಲೆ ಬೆಲ್ಲ ಸಹ ಬರ್ತದೆ, ಇಲ್ಲ ಅಂತಲ್ಲ, ಅದು ಕಡಿಮೆ ಸ್ವಲ್ಪ. ಮತ್ತು ಓಲೆ ಬೆಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಅಲ್ವಾ, ಅಚ್ಚಿ ಬೆಲ್ಲ ಸ್ವಲ್ಪ ಜಾಸ್ತಿ ಇರ್ತದಲ್ಲ, ಹಾಗೆ. ನಮ್ಮದು ಪೇಪರ್ ಎಲ್ಲ ಬಿಡಿಸಿದ್ರು. ಪೇಪರ್ ಓದಲಿಕ್ಕೆ ಮಗಳಂತೂ ತೋರಿಸ್ಲಿಕ್ಕೆ ಅವಳು ಮಲಗಿದ್ದಾಳೆ. ಮದ್ದು ಕೊಟ್ಟಿದ್ದೆಲ್ಲ ಹಾಗೆ ಮಲಗಿದ್ದಾಳೆ. ಬೆಳಿಗ್ಗೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಕೊಟ್ಟಿದ್ದೀನಿ.
ಮಲಗಿದ್ದಾನೆ. ಮತ್ತು ನಾನು ನನ್ನ ಗಿಡ ಎಲ್ಲ ಹೇಗುಂಟು ಅಂತ ಹೂವಾಗಿದೆ, ಒಮ್ಮೆ ನೋಡ್ಕೊಂಡು ಬರೋಣ. ನಮ್ಮದು ಆಂಟಿದ್ದು ಇಲ್ಲೆಲ್ಲ ಇತ್ತು, ಎಲ್ಲ ತೆಗೆದಿದ್ದಾರೆ, ಎಲ್ಲ ಕೆಳಗೆ ಇಟ್ಟಿದ್ದಾರೆ. ಒಂದು ಮಾತ್ರ ಒಂದೆಳಗದೊಂದು ಇಟ್ಟಿದ್ದಾರೆ ಮೇಲೇನೆ ತಿಮರೆ. ನಮ್ಮದು ಒಂದು ತುಳಸಿ ಕೂಡ ಇತ್ತು, ಈಗ 2 ಆಗಿದೆ, ತೋರಿಸ್ತೀನಿ ನೋಡಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ, ಕಪ್ಪು ತುಳಸಿ. ಇದು ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ಕೊಡ್ತಾರೆ. ನಾನು ತುಂಬ ಸಲ ಹೇಳಿದ್ದೀನಿ. ಇದೊಂದು ಗಿಡ ನಾನು ಪ್ರೆಗ್ನೆಂಟ್ ಇರುವಾಗ ನನಗೆ ಅಂದರೆ ಹಣ್ಣೆಲ್ಲ ತರ್ತಿದ್ವಲ್ಲ, ರಂಬುಟ ಅಂತ ಗೊತ್ತಿರ್ಬೋದು. ಇದು ಅದರ ಗಿಡ. ಇದನ್ನು ತೆಗೆದು ನಡಬೇಕು ಅಂತ ಎನಿಸೋದು, ಎಲ್ಲಿ ನಡೋದು ಜಾಗನೇ ಇಲ್ಲ, ಅದೇ ಅದರಲ್ಲೇ ಉಂಟು. ಮತ್ತು ಇದೆಲ್ಲ ಆಲೋವೆರಾ. ಮತ್ತು ಇದು ತೋರಿಸಿದ್ದೀನಿ ನಾನು, ಗುಲಾಬಿ ಇದ್ದು ಇದೆ. ಮತ್ತು ಈಗ ಅಂದರೆ ಇದು ಕಂಬಳಪುರಿ, ಅದಕ್ಕೆ ಎಂತ ಅಂತಾರೆ ಗೊತ್ತಿಲ್ಲ, ಅದು ತುಂಬ ಆಗಿದೆ ನೋಡಿ ಎಲ್ಲ. ಅದು ಮತ್ತು ಹುಳ ಜಾಸ್ತಿ ಉಂಟು. ಪಾಪ ಅಮ್ಮ ತುಂಬ ಮದ್ದೆ ಮೆಡಿಸಿನ್ ಎಲ್ಲ ಹಾಕಿ ಸ್ಪ್ರೇ ಮಾಡಿದರು. ಮತ್ತು ಪಕ್ಕದ ಮನೆ ಆಂಟಿ ಕೊಟ್ಟರು ಪಾಪ ಮೊನ್ನೆ ಅದನ್ನು ಸ್ಪ್ರೇ ಮಾಡಲಿಕ್ಕೆ ಅಂತ. ಇದ್ರ ಹೆಸರು ಯಾರಿಗೆಲ್ಲ ಗೊತ್ತುಂಟು ನನಗೆ ಕಮೆಂಟಲ್ಲಿ ತಿಳಿಸಿ. ಸೂಪರಾಗಿ ಆಗ್ತದೆ ನೋಡಿ, ಈ ಥರ ಹೂ ಬರ್ತದೆ, ಫುಲ್ ಆಗ್ತದೆ ಒಂಥರ. ಅಂದರೆ ನನ್ನ ಸ್ವಂತ ಮನೆ ಇದ್ದರೆ ಸ್ವಲ್ಪ ಸೈಡಲ್ಲಿ ನೆಟ್ಟು ಗಾರ್ಡನ್ ಥರ ಮಾಡ್ಬೋದು, ಚೆನ್ನಾಗಿ ಕಾಣ್ತದೆ. ಇದು ತುಂಬ ಇಲ್ಲಿತ್ತು, ಎಲ್ಲ ಹೋಯಿತು. ಇದು ಸಹ ಅಷ್ಟೇ ಚೆನ್ನಾಗಿದೆ ನೋಡಿ, ತುಂಬ ಉಂಟು. ನಮ್ಮ ಅಮ್ಮಂದು ದಾಸವಾಳದಲ್ಲಿ ಎಲ್ಲ ಹುಳ ಆಗಿದೆ, ಯಾವುದು ತೆಗೆಯುವಾಗಿಲ್ಲ, ಹಾಗೆ ಉಂಟು. ಇದು ಕಸ್ತೂರಿ ಅರಶಿನ ಅಂತ ಹೇಳ್ತಾರಂತೆ, ಅದರದ್ದು ನಮ್ಮ ಅಮ್ಮಂದು ಗಿಡ. ಇದರಲ್ಲಂತೂ ಮೆಣಸು ತುಂಬ ಆಯಿತು, ಈಗ ತೆಗೆಯೋರಿಲ್ಲ, ಎಲ್ಲ ಬಿಟ್ಟಿದ್ದಾರೆ ಹಾಗೇನೆ. ಇದೇ ನಮ್ಮದು ಸಣ್ಣದಾಗಿ ಒಂದು ಗಾರ್ಡನ್, ಹೂವಿಂದು ಗಿಡ. ಎಲ್ಲ ಹೋಗಿ ನಮ್ಮ ಅಮ್ಮಂದು ತೋಟದಲ್ಲಿ ಕುಂಬಳಕಾಯಿದು ಗಿಡ ಹಾಕಿದ್ದಾರೆ, ಅಂದರೆ ಬೀಜ ಹಾಕಿದ್ರು, ಅದೀಗ ಬಂದಿದೆ. ಅಂಕಲ್ ಯಾವಾಗಲೂ ತೆಗಿತಾರೆ, ಅಮ್ಮ ಮತ್ತೆ ತೆಗಿಬೇಡಿ ಅಂತ ಅಂದದಕ್ಕೆ ತೆಗೆದಿಲ್ಲ. ಮತ್ತು ಹೇಳಿದ್ರು ಅದು ಆಗ್ತದೆ ನೋಡೋಣ ಅಂತ. ಆದರೆ ನಮ್ಮ ಪುಣ್ಯ ಅದು ಆಗೋದೇನೋ ಡೌಟ್, 1-2 ಹೂ ಆಗಿತ್ತು, ಹೋಯ್ತು. ನಮ್ಮ ಮನೆಯಲ್ಲಿ ಎಲ್ಲದರಲ್ಲಿ ಪ್ರಯತ್ನ ಪಟ್ಟು ಲಾಸ್ಟಿಗೆ ಅವರು ಆಚಾರ್ಯರು ಕೆಲಸ ಮಾಡ್ತಾರಲ್ಲ ಸುತ್ತೆ ಇಟ್ಕೊಂಡು, ಅದರಲ್ಲಿ ಈಗ ತೆಗೆದಿದ್ದಾರೆ. ಆಗ್ತದೆ ಇವತ್ತು ಕೆತ್ತನೆ ಮಾಡ್ತಿರೋದು, ಯಾವಾಗ ಆಗ್ತದೆ ಕೆತ್ತನೆ ಮಾಡಿ ಆಯ್ತು. ಮತ್ತೆ ಅದು ಇನ್ನೂ ಎದ್ದೇಳ್ತದೆ, ಯಾವ ಸತ್ಯ ನೋಡಿ. ಆಗ ಉಡಿ ಬರ್ತಾ ಇತ್ತು. ಅವರಿಗೊಂದು 10:30 ಕೂತಿದ್ದೀನಿ, ಈ ಗಂಟೆ 1 ಗಂಟೆ ಆಗ್ತವಂತ. 10:30 ಅದೇ ಬೇಕ ನಮ್ಮಮ್ಮಂದಲ್ಲಿ ಇಲ್ಲ ಇದಾಗ್ತಾ ಉಂಟು, ಬೇಕಾ ಇದು ಕೆಲಸ ಅಂತ. ಒಂದು ಮರದ ಪೀಸ್ ತಗೊಂಡ್ರೆ ಒಂದು ಒಳ್ಳೆ ಒಂದು ಕೆತ್ತನೆ ಆಗಿರೋದು, ಈಗ ವಿಗ್ರಹ ರೆಡಿ ಆಗಿರೋದು. ಮನೆಯೊಳಗೆ ಚಿಟ್ಟೆ ಬಂದದ್ದು, ಅಲ್ಲಿ ಹೋಗಿ ಕೈಗೆ ಬಂದು ಕೂತ್ಕೊಳ್ತದ ಅಂತ ಎನಿಸ್ದೆ. ಜೀವ ಉಂಟದು, ಅದು ಗೊತ್ತು ನನಗೆ. ಮತ್ತೆ ಜೀವೆಲ್ಲದ ಹಾರಾಡ್ತದ. ನನ್ನ ಅಮ್ಮಂದು ಸಾರಾಗ್ತಾ ಉಂಟು. ಸಾರಲ್ಲ, ಮತ್ತೆ ಪಲ್ಯ ಯಬ್ಬ ಅದು ಸಾರಿ ನೋಡಿ, ತುಂಬಾ ಸ್ಮೆಲ್ ಬರ್ತಾ ಉಂಟು. ನಾನು ಚಿಕನ್ ಅಂತ ಎನಿಸ್ದೆ, ಚಿಕನ್ ತಂದಿಲ್ಲ. ಎಂತ ಮಾಡ್ತಿದ್ದಾರೆ ಅಂತ. ಎಂತ ಮಾಡುದು? ಇದು ಬಾಳೆಕಾಯಿ ಇಟ್ಟಲ್ಲ, ಬಾಳೆಕಾಯಿದ್ದು ಸುಕ್ಕ ಅಲ್ಲ? ಸುಕ್ಕ ಅಲ್ಲ, ಅದೊಂಥರ ಗ್ರೇವಿ ತರ ಆಗಿದೆ, ತುಂಬಾ ಡ್ರೈ ಏನು ಮಾಡಿಲ್ಲ. ನೋಡಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗುಂಟು. ಇದು ಕುಕ್ಕರಲ್ಲಿ ಸಾರಿಗೆ ಅಂತ ಇಟ್ಟದ್ದು, ಎಲ್ಲ ಇದು ಸಾಂಬಾರದು ಹುಡಿ ಎಲ್ಲ ಕೆಳಗೆ ಬಿದ್ದಿದೆ. ಅವ್ರದ್ದು ಅಡಿಗೆ, ನನಗೀಗ ಫುಲ್ ರೆಸ್ಟ್. ಅದು ಅಡಿಗೆ ಆಗ್ತಾ ಉಂಟು. ಆಚೆ ಅಲ್ಲಿಯ ಸುತ್ತ ಇರಲಿ ಕೆಲಸ ಮಾಡ್ತಿದ್ದಾರೆ, ಸುತ್ತಿಗೆಯಲ್ಲಿ. ಸಾಕು ಚೆನ್ನಾಗಿದೆ, ಚೆನ್ನಾಗಿದೆ. ಅದು ಚೆನ್ನಾಗಿದೆ, ನೋಡುವಾಗಲೇ ಸ್ಮೆಲ್ಲಿಗೆ ಚೆನ್ನಾಗಿದೆ.
ನಮ್ಮನೆಯವ್ರದ್ದು ಎಲ್ಲ ಅದನ್ನು ಗುದ್ದಿ 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 ತೆಗೆದ್ರು. ಕತ್ತಿಯಲ್ಲಿ ಮತ್ತೆ ಚೂರಿಯಲ್ಲಿ ಸುತ್ತೆ ಲಾಸ್ಟಿಗೆ ಪಕ್ಕದ ಮನೆ ಆಂಟಿ ಕೈಯಿಂದ ಸುತ್ತಿ ತಗೊಂಡು ಅದರಲ್ಲಿ ಗುದ್ದಿದ್ರು. ನಿನ್ನೆ ಗುದ್ದಿ ಎಲ್ಲ ತೆಗ್ದಿದ್ದಾರೆ. ನನಗೆ ನಿನ್ನೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಅವಳು ಸ್ವಲ್ಪ ಅಳ್ತಾ ಇದ್ಲು, ಗಲಾಟೆ ಮಾಡ್ತಾ ಇದ್ಲು, ಅಂದರೆ ಇಂಜೆಕ್ಷನ್ ಕೊಟ್ಟಿದ್ದಲ್ಲ. ಈಗ ಪರವಾಗಿಲ್ಲ, ಕ್ಲಿಯರ್ ಹುಷಾರಾಗಿದ್ದಾಳೆ. ಮತ್ತೊಂದು ಮಗ ಅಲ್ಲಿ ತೆಗಿಲಿಕ್ಕಿತ್ತು. ಮತ್ತೆ ಅದು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಅವನು ಅಷ್ಟು ಬೊಬ್ಬೆ ಹಾಕಿದ. ಅವನದೊಂದು ಹಲ್ಲು ತೆಗಿಲಿಕ್ಕೆ ನಾವು ಪಟ್ಟು ಯಪ್ಪ ಅದೇ ಫುಲ್ ಮನೆ ಪೂರ್ತಿ ಆಚೆ ಈಚೆ ಎಲ್ಲ ಕಡೆನೂ ಫುಲ್ ಮಾಡಿ ಇಟ್ಟಿದ್ದಾನೆ. ಇದೀಗ ಅದು ಬಾಯಲ್ಲೆಲ್ಲ ಹರಿಸ್ಕೊಂಡು ಇಡೀ ರಕ್ತವನ್ನು ಇದೀಗ ಮಾಡಿದ್ದಾನೆ. ಅದು ಬಾತ್ರೂಮ್ ಅಲ್ಲಿ ನೋಡುವಾಗಿಲ್ಲ, ಅಲ್ಲಲ್ಲಿ ಉಗುಳಿಟ್ಟಿದ್ದಾನೆ. ಇನ್ನೊಂದು ಅವನು ಹಲ್ಲು ತೆಗೆದರಲ್ಲಿ ಇಡೀ ಊರಿಗೆ ಗೊತ್ತಿಲ್ಲ. ಎಲ್ಲ ಕೇಳುದು ಕೆಳಗೆ ಆಂಟಿ ಆಚೆ ಮನೆಯವ್ರು ಕೇಳುದು, ಎಂತಕ್ಕೆ ಮಗು ಅಷ್ಟು ಅವನು ಅಷ್ಟು ಅವನ ಕರೆಯುವುದೆಲ್ಲ ಇಲ್ಲಿ ಅಪ್ಪು ಅಂತಲೇ ಕರೆಯುದು. ಅವನು ಕೇಳುದು, ಆಚೆ ಆಂಟಿ ಎಲ್ಲ ಕೇಳಿದ್ರು, ಯಾಕೆ ಅವನು ಅಷ್ಟು ಪಾಪ ಒಬ್ಬೆ ಆಗ್ತಾ ಇದ್ದಾನೆ, ಅಪ್ಪು ಯಾಕೆ ಕೂಗ್ತಾ ಇದ್ದಾನೆ ಅಂತ, ಅಳ್ತಾ ಇದ್ದಾನೆ ಅಂತ ಕೇಳಿದ್ರು. ಅದು ಹೇಗಿತ್ತು ಗೊತ್ತಾ, ಯಾರಾದ್ರೂ ಈಗ ಒತ್ತಿಡ್ಕೊಂಡು ಹೊಡಿತಾರಲ್ಲ ಹಾಗೆ ಬಿಡಿದಾನೆ. ಅಯ್ಯಯ್ಯೋ ನಾನೇ ಸರಿ ಹೊಡಿದು. ಆಂಟಿ ಸೌಮ್ಯ ಬೇಡ ಸೌಮ್ಯ ಎಂತಕ್ಕೆ ಎಂತ, ನಾನು ಹೇಳಿದ ಅದು ಎಂತ ಇಲ್ಲ ಆಂಟಿ ಅಲ್ಲು ತೆಗಿಯೋದು ಅಂತ. ಆಮೇಲೆ ಹೇಳಿದ್ರು ಆಂಟಿ ಕಬ್ಬು ಕೊಡು ಜಗ್ಲಿಗೆ, ಅವನು ತಿನ್ನುದೇ ಇಲ್ಲ. ಅಲ್ಲಲ್ಲಿ ಅದು ಎದುರಿದ್ದು ಅದ್ರಲ್ಲಿ ಮುಟ್ಟೆ ಇಲ್ಲ. ಅವನು ಒಂದು ಸ್ವಲ್ಪ ಈಚೆ ಸೈಡ್ ಜಗಿತಿದ್ದ. ಊಟನೂ ಸೈಡಲ್ಲೇ ಮಾಡಿದ್ದು. ಅದು ಮತ್ತೆ ನಾನು ಕಬಾಬ್ ಸ್ವಲ್ಪ ಡ್ರೈ ಫ್ರೈ ಮಾಡಿ ಕೊಟ್ಟೆ, ಅದನ್ನು ತಿಂದಿಲ್ಲ. ಅದನ್ನು ಈ ಸೈಡಲ್ಲೇ ತಿಂದ, ಎದುರಲ್ಲಿ ಒಂದ್ ಸ್ವಲ್ಪ ಜಗಿಲಿಲ್ಲ. ಸ್ವಲ್ಪ ಇಲ್ಲಿಗೆ ಸೈಡಲ್ಲಿ ಕಚ್ಚಿ ತಿಂದ. ಹೇಗೂ ಇವತ್ತು ತೆಗ್ದು ಹರಕೆ ತೀರ್ಸಿದ ಹಾಗೆ ಆಯ್ತು ನಮ್ಗೆ. ಒಂದು ಅದಕ್ಕಿಂತ ಗಮ್ಮತ್ ಇನ್ನೊಂದು ಇತ್ತು, ಅವನು ಬ್ರಷ್ ಸ್ಮೂತ್, ಆ ಹಲ್ಲನ್ನು ಬಿಟ್ಟು ಮತ್ತೆಲ್ಲ ಉಜ್ಜಿದ್ದಾನೆ. ಲಾಸ್ಟಿಗೆ ಪ್ರಯತ್ನ ಅದು ಹೀಗೆ ಹಾಕಿ ಉಜ್ಜಿ ಹಲ್ಲು ಮಾತ್ರ ಉಜ್ಜಿದ ಮತ್ತೆಲ್ಲ ಉಜ್ಜಿದ್ದಾನೆ. ಅವನ ಅಜ್ಜಿ ನನ್ನ ಅಮ್ಮ ಮತ್ತೆ ಇವರು ಪಡಬಾರ್ದು. ನಿನ್ನೆ ನಮ್ಮ ಅಮ್ಮ ಇಡೀ ಒದ್ದಾಡಿ ಬಿಟ್ರು ಮಧ್ಯಾಹ್ನ ನಂತರ. ಹಾಗೆ ನನಗೆ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ, ಹಾಗೆ ಮಾಡ್ಲಿಕ್ಕೆ ಹೋಗಿಲ್ಲ, ಬಿಟ್ವಿ. ಇದನ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇರೋದು. ಲಾಸ್ಟ್ಗೆ ಎಂತ ಆಯ್ತು ಗೊತ್ತಾ, ನಮ್ದು ಹಳೆಯ ಟೆಕ್ನಿಕ್ ಯೂಸ್ ಮಾಡಿದ್ವಿ. ಹಲ್ಲಿಗೆ ಹಗ್ಗನ ಮೂಲ ಹಾಕಿ ನೀನು ಹೇಳಿ ಅಂತ ಬಿಟ್ಟಿದ್ದು. ಅವನು ಹೇಗೆ ಕೇಳ್ದ, ಒಂದ್ಸಲ ಹೇಳ್ದೆ ಸ್ವಲ್ಪ ಬಂತು, ಇನ್ನೊಂದ್ಸಲ ಹೇಳ್ದೆ ಹೋಯ್ತು ಹುಲ್ಲು. ನಿಜ ನೋವು ಇಲ್ಲ, ಭಯ ಇತ್ತು. ಇಲ್ಲ ಅವನಿಗೆ ರೀಸನ್ ಇದೆ, ಅವನಿಗೆ ರಕ್ತ ನೋಡಿದ್ರೆ ಭಯ ಬೀಳ್ತಾನೆ, ತುಂಬಾ ಭಯ ಬೀಳ್ತಾನೆ. ಅವನಿಗೆ 1.5 ವರ್ಷ ಇರುವಾಗ ಒಂದು ಆಪರೇಷನ್ ಆಯ್ತು, 2 ಆಪರೇಷನ್ ಒಟ್ಟಿಗೆ. ಆವಾಗ ಅವನು ಬ್ಲಡ್ ನೋಡಿದ್ದು, ಅದು ಇವಾಗ ಬ್ಲಡ್ ನೋಡಿದ್ರು ಭಯ ಬೀಳ್ತಾನೆ ಅವನು. ಹಾಗಾಗಿ ಅದು ತೆಗಿಲಿಕ್ಕೆ ಕೇಳ್ತಿರ್ಲಿಲ್ಲ. ಫೈನಲ್ ತೆಗ್ದ್ವಿ. ಆಕ್ಚುಲಿ ನಿನ್ನೆ ಮಾಡೋಗಿತ್ತು ವಿಡಿಯೋ ಕಂಟಿನ್ಯೂ. ನಿನ್ನೆ ಹಲ್ಲು ತೆಗೆಯೋದಾದ್ರೆ ಸರಿ ಆಯ್ತಾ, ಇವಳು ಬೇರೆ ಫ್ರೀ ಇರ್ಲಿಲ್ಲ, ಮಗು ಆಡ್ತಾ ಇದ್ಲು. ಅದೇನೋ ಗೊತ್ತಿಲ್ಲ, ಅವಳು ಸ್ವಲ್ಪ ಟೈಮ್ ಮಲಗ್ತಾಳೆ, ಆಮೇಲೆ ಎದ್ದು ಸಡನ್ ಇದ್ದಕ್ಕಿದ್ದಾಗಿ ಅದು ಎನಿಸಿ ಆಡುವುದು ಅಂತ ಆಗಿರ್ಬೇಕು. ನೆನಪಾಗುತ್ತೆ. ಇಂಜೆಕ್ಷನ್ ನಾವು ಕಾಲು ಮುಟ್ಟಿದ ತಕ್ಷಣ ಜೋರಾಗಿ ಹತ್ತು ಬಿಡ್ತಾಳೆ, ಆಮೇಲೆ ಸ್ವಲ್ಪ ಸಮಾಧಾನ ಆಗ್ತಾಳೆ. ಪುನಃ ಒಂದು 5 ನಿಮಿಷ ಮಲಗ್ತಾಳೆ, ಪುನಃ 5 ನಿಮಿಷ ಬಿಟ್ಟು ಹಾಗೇನೆ ಅಳ್ತಾಳೆ. ಈಗ ಹೇಗಿದೆ ಅಂತಂದ್ರೆ, ಅವಳಿಗೆ ಕೊಟ್ಟಿದ್ದ ಬಲಕೈಗೆ ಎಡಕೈ ಮುಟ್ಟಿ ಸಹ ಅಳ್ತಾಳೆ ಅವಳು. ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೇನೋ ಅಂತೇಳಿ ಅದು ಏನೋ ಗೊತ್ತಿಲ್ಲ, ತಲೆ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಅವಳಿಗೆ ಎಂತ ಆಗ್ತದೆ ನಮ್ಗೂ ಗೊತ್ತಾಗಲ್ಲ. ನಾವು ಮತ್ತೆ ಎನಿಸುದು ಈ ತರ ಇರ್ಬೇಕು ಅಂತ. ನೋಡಿ ನಾನು ಇದ್ರಲ್ಲಿ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ನೋಡಿ. ಫುಲ್ಲು ತೆಗ್ದ್ವಿ. ಇದೊಂದು ಇಷ್ಟು ದೊಡ್ಡ ಪಾತ್ರ, ಇದರಲ್ಲಿ ಇಷ್ಟುಂಟು ಅಲ್ಲ ನೋಡ, ಫುಲ್ ಉಂಟು, ಆಲ್ಮೋಸ್ಟ್ ಒಂದು ಇಷ್ಟುಂಟು. ಇಷ್ಟು ತೆಗಿಲಿಕ್ಕೆ ನನಗೆ 10:30 2:30 ತನಕ ಆಗಿದೆ. ಊಟ ಮಾಡಿ ಪುನಃ ತೆಗ್ದಿದ್ದಲ್ಲ, ಅದು ನಾನು ಮತ್ತೆ ಅಮ್ಮ ತೆಗ್ದು, ಅದು ಲೆಕ್ಕಕ್ಕೇನೆ ಇಲ್ಲ. ಎಂತ ಲೆಕ್ಕಕ್ಕಿಲ್ಲ, ನಾನು ಮತ್ತೆ ಅಮ್ಮದು ಗುದ್ದಿ ತೆಗ್ದಿವಿ, ಅದು ಲೆಕ್ಕಕ್ಕೇನೆ ಇಲ್ಲ. ಅದು ಲಾಸ್ಟ್ ಸ್ವಲ್ಪ ಒಂದು ಇಷ್ಟಿತ್ತು, ಅಷ್ಟಾದ್ರು ತೆಗ್ದಿದ್ದೀವಿ. ಅದು ಫುಲ್ ಆಗ್ತಾ ಇತ್ತು. ಮತ್ತೆ ನಾವೆಂತ ಮಾಡಿದ್ವಿ, ಒಂದು ಬಟ್ಲಲ್ಲಿ ಹಾಕಿ ನಾವು ಕುತ್ಕೊಂಡು ಸಂಜೆ ತಿಂದ್ವಿ. ಹಾಗೆ ಅದು ಖಾಲಿ ಆಯ್ತು. ಬಾರ ಉಂಟು. ನಾವು ಯಾಕೆ ಅದನ್ನು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದೀವಿ ಅಂದ್ರೆ, ಪ್ಲಾಸ್ಟಿಕ್ ಬೇಡ ಅಂತ. ಪ್ಲಾಸ್ಟಿಕ್ ಅಲ್ಲಿ ಹಾಕಿದ್ರೆ ನಾವು ಎಲ್ಲವನ್ನು ಪ್ಲಾಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡುದು. ಯಾವುದು ಒಂದು ಗಾಜಿನಲ್ಲಿ ಇಲ್ಲದ್ರೆ ಸ್ಟೀಲ್ ಅಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ಮಲ್ಲಿ ಇರುದೆಲ್ಲ ಪ್ಲಾಸ್ಟಿಕ್, ಅದಕ್ಕೆ ಮತ್ತೆ ನಮ್ಮ ಅಮ್ಮ ಹೇಳಿದ್ರು ಪ್ಲಾಸ್ಟಿಕ್ ಅಲ್ಲಿ ಬೇಡ ಹಾಕುದು ಅಂತ. ಅದಕ್ಕೆ ಸ್ಟೀಲ್ ಇದ್ದು ನಮ್ಮ ಅಮ್ಮನೇದು ತಂದದ್ದು ಪಾತ್ರೆ, ಅಲ್ಲಿ ಮನೆಯಿಂದ ತಂದದ್ದು, ಅದರಲ್ಲಿ ಹಾಕಿದ್ದು. ಹಾಕೀಗ ಬಟ್ಟೆ ಕಟ್ಟಿ ಅದೊಂದು ಪ್ಲೇಟ್ ಮುಚ್ಚಿ ಬಟ್ಟೆ ಕಟ್ಟಿ ಬಿಡುದು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಿಂದರೆ ಒಳ್ಳೇದಂತೆ, ಹುಳಕ್ಕೆಲ್ಲ ಒಳ್ಳೇದು ಅಂತ ಹೇಳಿದರು. ಖಾಲಿ ಹೊಟ್ಟೆಗೆ ಸ್ವಲ್ಪ ತಿಂತೀನಿ, ನಂಗೆ ಆಗಲ್ಲ ಅದು, ಸಿಹಿ ಕಹಿ ಎಲ್ಲ ಒಟ್ಟಿಗೆ ಉಂಟು. ಆಮೇಲೆ ಯಾವ ಬೇಕಾದ್ರೂ ತಿನ್ಬಹುದು. ಅದು ಮೆಂತೆ ಅಲ್ಲ, ಮೆಂತೆ ಒಂದಲ್ಲ, ತುಂಬಾ ರೀತಿ ಪ್ರಯೋಜನ ಕೊಡುತ್ತೆ ಅದರಲ್ಲಿ. ಅದ್ರಲ್ಲಿ ಎಲ್ಲ ಐಟಮ್ ಉಂಟು. ಮೆಂತೆ ಉಂಟು, ಮತ್ತೆ ಇದು ತಾತಾಯಿ ಅಂತ ಹೇಳ್ತಾರೆ ಅದು ಉಂಟು, ಕಾಳು ಮೆಣಸು ಉಂಟು, ಕೊತ್ತಂಬರಿ ಉಂಟು, ಜೀರಿಗೆ ಉಂಟು,
ಆಮೇಲೆ ಗಸಗಸೆ ಉಂಟು, ಬೆಲ್ಲ. ಮೇನ್ ಆಗಿ ಗಸಗಸೆ ಸಹ ಉಂಟು, ಬೆಲ್ಲ, ಓಳೆ ಬೆಲ್ಲ ಉಂಟು. ಇದೆಲ್ಲ ಅದು ಎಂತದ ಓಳೆ ಬೆಲ್ಲ? ಓಳೆ ಬೆಲ್ಲ ಓಳೆ ನೀನ ನೊಡಗಲ್ಲಿ ಕೆಳಗೆ ಹಾಕ್ಬೇಕು. ಓಳೆ ಬೆಲ್ಲಕ್ಕೆ ಓಳೆ ಓಳೆ ಬೆಲ್ಲ ಓಳೆ ಅಲ್ಲ, ಓಲೆ ಬೆಲ್ಲ. ತಮಾಷೆ ಮಾಡುದು. ಓಲೆ ಬೆಲ್ಲ, ಓಲೆ ಬೆಲ್ಲ, ಓಲೆ ಬೆಲ್ಲ, ಓಳೆ ಬೆಲ್ಲ, ಲೇ ಅಲ್ಲ, ಓಲೆ. ಓಲೆ ಬೆಲ್ಲ, ಓಲೆ ಬೆಲ್ಲ. ಅದು ಇಲ್ಲಿ ಇಟ್ಕೊಂಡಿರೋದು ಹೇಳುದು, ಈಗ ಹೇಳುದು ಅದು ಬರದಿದ್ರೆ ಅದು ಸಿಕ್ಕಿ ಬೆಲ್ಲಿಂದ ಹಾಗೆ ಅಂತ ಇದು. ಅದು ಲಾ ಉಚ್ಚಾರಣೆ ತಪ್ಪ ಆಗ್ತದೆ ಅಲ್ವಾ? ಇಲ್ಲ, ಆಕ್ಚುಲಿ ನನ್ಗೆ ಗೊತ್ತಿದ್ದ ಹಾಗೆ ಮಂಗಳೂರು ಕಡೆಯಲ್ಲಿ ತುಳು ಗೊತ್ತಿದ್ದವ್ರು ಎಲ್ಲರೂ ಲಾ ಉಚ್ಚಾರಣೆ ತಪ್ಪು ಮಾಡ್ತಾರೆ. ಅವರಿಗೆ ಉಚ್ಚಾರ ತಪ್ಪಾಗುಳ್ಳ, ಹೇಳೋದು ಲಾ ಅಲ್ಲ, ಲಾ ತಪ್ಪಾಗ್ತಾ ಉಂಟು. ಇದು ಉಲ್ಟಾ ಕೇಸ್. ಇದು ಮಲಯಾಳಿಯರು ಹಾಗೆ, ಅವರಿಗೆ ಲಾ ಬರೋದಿಲ್ಲ, ಅವಳು ಲಾ ಅಂತಾನೆ ಹೇಳೋದು. ಹಾಗೆ ಆಯ್ತು, ಪರವಾಗಿಲ್ಲ, ಏನೋ ಒಂದು ಬಾಯಿ ಕಾಯ್ತೀಗಿ ಹಂಗ ಎಂತದ ಒಂದು ಮಿಸ್ಟೇಕ್ ಆಗ್ತದೆ. ಆಗ್ಲಿ ಆಗ್ಲಿ ಹೇಳಿ. ಸರಿ ಸರಿ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಷ್ಟೇ. ಅವ್ರು ಕುತ್ತಿಗೆ ಹಿಡಿತಿದ್ದಾರೆ ನಂದು. ನನ್ನ ಮಗಿಗೆ ಇರ್ಬೇಕಿತ್ತು, ಬೈತಿದ್ದ, ಗ್ಯಾರಂಟಿ ಬೈತಿದ್ದ ಅವರಿಗೆ, ಅಮ್ಮ ಒಂದು ಕುತ್ತಿಗೆ ಬಿಡಿ ಅಂತ. ಬೊಬ್ಬಳಿತಾನೆ ಮತ್ತೆ. ಹೌದು, ಆಯ್ತು. ನಾವು ಹೇಳು, ನಾವು ನೀವು ಮಾತಾಡಿಲ್ಲ, ನಾನೇನು ಹೇಳಲಿಕ್ಕೆ ಬಂದೆ, ಎಂತೆಲ್ಲ ಮುಗೀತು, ನಾನು ಮುಗೀತು. ನೀನು ವಿಡಿಯೋ ಕ್ಲೋಸ್ ಮಾಡಿ. ಓಕೆ ಫ್ರೆಂಡ್ಸ್, ನಾನಿನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತೆ ಅದು ರೆಸಿಪಿ ಸಹ ಹಾಗೆ ಬೇಕಿದ್ರೆ ಮಾತ್ರ ನಾವು ವಿಡಿಯೋ ಮಾಡಿ ಹಾಕ್ತೀವಿ. ಯಾಕಂದ್ರೆ ಸುಮ್ಮನೆ ಹಾಕೋದು ಕೆಲವ್ರಿಗೆ ಇಂಟ್ರೆಸ್ಟ್ ಇರ್ತದೆ ಏನು ರೆಸಿಪಿ ಅಂತ ಅಂತ. ಅದು ಬಾಣಂತಿಯರು ಮಾತ್ರ ಅಲ್ಲ ತಿನ್ಬೇಕು ಅಂತ, ಎಲ್ಲರೂ ತಿನ್ಬಹುದು, ಯಾರು ಸಹ ತಿನ್ಬಹುದು. ನಾನು ಮೊನ್ನೆ ಈರುಳ್ಳಿದ್ದು ಅದು ತುಂಬಾ ಜನ ಹೇಳಿದ್ದಾರೆ ರೆಸಿಪಿ ಮಾಡಿ ಹಾಕಿ ಅಂತ. ಖಂಡಿತ ವಿಡಿಯೋ ಮಾಡ್ತೀವಿ. 1 ವೀಕ್ ಒಂದು ಟೈಮ್ ಬೇಕು ಸ್ವಲ್ಪ, ಯಾಕಂದ್ರೆ ನನಗೆ ಸ್ವಲ್ಪ ಅಕ್ಕನ ಮನೆಗೆಲ್ಲ ಹೋಗ್ಲಿಕ್ಕೆ ಉಂಟು. ಅಲ್ಲಿಗೆಲ್ಲ ಹೋಗಿ ಬಂದ ಮೇಲೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀವಿ. ಈ ರೆಸಿಪಿದು ಬೇಕು ಅಂತ ಇದ್ರೆ, ಇದು ಮೆಂತೆದ್ದು ಬೇಕು ಅಂತ ಇದ್ರೆ ಹೇಳಿ, ಖಂಡಿತ ವಿಡಿಯೋ ಮಾಡಿ ಹಾಕೋಣ. ಸ್ವಲ್ಪ ಮಾಡಿ ಹಾಕ್ತೀವಿ, ಇಷ್ಟು ಮಾಡಕ್ ಹೋಗಲ್ಲ. ಇಷ್ಟು ಮಾಡಿದ್ರೆ ನಾನು ಒಬ್ಳೆ ತಿನ್ಬೇಕು, ಇಲ್ಲಿ ಯಾರು ತಿನ್ನಲ್ಲ. ತಿನ್ಬೇಕು ಸಾಯಲಿ, ಅದನ್ನ ಕೆತ್ತಲಿಕ್ಕೆ ನಾನು ಬರ್ಬೇಕಲ್ಲ ಮತ್ತೆ. ಆ ತರ ಆಗಲ್ಲ ಇನ್ನು. ಅದು ಯಾಕಂದ್ರೆ ಫಸ್ಟ್ ನಮ್ಗೆ ನಾನು ಅಂದ್ರೆ ಬೇಯಿಸಿ ಮಾಡ್ತಿದ್ದಲ್ಲ, ಈ ತರ ಮಾಡಿದ್ದು ಫಸ್ಟ್ ಅಲ್ಲ. ಈಗ ಗೊತ್ತಾಯ್ತು, ಒಮ್ಮೆ ತಪ್ಪಾದ್ರೆ ಇನ್ನೊಂದ್ಸಲ ಗೊತ್ತಾಗ್ತದಲ್ವಾ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕು ನೆಕ್ಸ್ಟ್ ಟೈಮ್. ಮತ್ತೆ ಇನ್ನೊಂದೇನಂತಂದ್ರೆ, ಇದು ಹಾಗೆ ಅದು ಹಾಗೆ ಅರ್ಜೆಂಟ್ ಆಗುವಂತ ಕೆಲಸ ಅಲ್ಲ. ತಾಳ್ಮೆ ಬೇಕು, ಮೇನ್ ಆಗಿ ತಾಳ್ಮೆಯಲ್ಲಿ ಮಾಡಿದ್ರೆ ಮಾತ್ರ ಆಗುದು. ಅರ್ಜೆಂಟ್ ಮಾಡಿದ್ರೆ ಆಗುದೇ ಇಲ್ಲ. ತಾಳ್ಮೆ ಬೇಕು, ಕೈ ಕಾಲು ಸ್ವಲ್ಪ ಬಲನೂ ಬೇಕು. ನಿಂತುಂಟಲ್ಲ ಕಾಲು, ನಿಜವಾಗ್ಲೂ ಮುಂದೆ ಎಲ್ಲ ಇತ್ತಲ್ಲ ಕೂತ್ಕೊಂಡು ಒಳ್ಳೆ ಒರೆಸುದು ಬೆಸ್ಟ್. ಅದು ಈಗ ನಮ್ಗೆ ಗೊತ್ತಾಗಲ್ಲ ಅಷ್ಟೇ, ನಿಂತು ನಿಂತು ನಮ್ಮ ಬಾರೆಲ್ಲ ಪಾದಕ್ಕೆ ಬೀಳ್ತುಂಟು. ಹೆಚ್ಚಾಗಿ ನೋಡಿ ಎಲ್ಲರೂ ಹೇಳ್ತಾರೆ ಮಂಡಿ ಸವಿಯುವಂಥದ್ದು, ಮತ್ತೆ ಕಾಲಲ್ಲಿ ಊತ ಬರುವಂಥದ್ದು, ಕೆಲವೆಲ್ಲ ಪ್ರಾಬ್ಲಮ್ ಬರುತ್ತೆ. ಇದಕ್ಕೆಲ್ಲ ಕಾರಣ ಇದೆ, ಹೆಚ್ಚು ನಾವು ನಿಲ್ತೀವಿ. ನಿಂತು ಅಡಿಗೆ ಮಾಡೋದ್ರಿಂದ ನಾವೆನಿಸಿದೀವಿ ಅಲ್ಲಪ್ಪ. ಮೊದ್ಲು ಏನು ಇತ್ತೋ ಅದು ಕರೆಕ್ಟ್ ಅದು, ಬಟ್ ನಮ್ಮ ಅನುಕೂಲಕ್ಕೋಸ್ಕರ ನಾವು ಚೇಂಜ್ ಮಾಡ್ತಾ ಬಂದಿದೀವಿ ಅಷ್ಟೇ. ಈಗ ಅಲ್ಲ, ಈಗ ಹೋಗ್ತಿದ್ದಾರೆ ಪುನಃ ಅದೇ ಹೋಗ್ತಿದ್ದಾರೆ ತುಂಬಾ ಜನ. ನನಗೆ ನಾವು ಸಹ ಅನುಭವ ಆಗಿದೆ, ನಾವು ಸಹ ಸೇರಿ ನಮ್ಗೆ ಅನುಭವ ಆಗಿದೆ. ಯಾಕಂದ್ರೆ ನಾನು ಸೋಪ್ ಮಾಡ್ತೀನಲ್ಲ, ತುಂಬಾ ಜನ ಏನ್ ಹೇಳ್ತಾರೆ ಅಂತೇಳಿ, ಹಳೆ ಮೊದಲಿನ ಕಾಲದಲ್ಲಿ ಮಾಡ್ತೀವಿ ಸೋಪ್ ಅಲ್ಲ ತಗೊಳ್ತಾರೆ. ಕೆಲವರಿಗೆ ಗೊತ್ತು, ಯಾರೋ ಮೊನ್ನೊಬ್ರು ಹೇಳಿದ್ರು ನಮ್ಮ ತಾಯಿಯವರು ಮಾಡ್ತಾ ಇದ್ರು ಮೊದಲು, ನಾವು ಮಾಡಿ ಯೂಸ್ ಮಾಡ್ತಿದ್ವಿ ಅಂತೇಳಿ. ಬಟ್ ಇವಾಗ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಗೊತ್ತಿಲ್ಲ, ಕೆಲವರಿಗೆ ಮರ್ತೋಗಿ ತುಂಬ ಜನಕ್ಕೆ. ಅದನ್ನೇ ನಾವು ಮಾಡ್ತಾ ಇದೀವಿ ಅಷ್ಟೇ. ಬೇಕಿದ್ರೆ ಆರ್ಡರ್ ಹಾಕಿ, ನಂಬರ್ನ ಡಿಸ್ಪ್ಲೇ ಕೊಟ್ಟಿರ್ತೀನಿ. ಈ ನಂಬರ್ ನೀವು ಆರ್ಡರ್ ಹಾಕಿದ್ರೆ ನಿಮ್ಮ ಮನೆ ಮಗಳಿಗೆ ನಾವು ಕಳಿಸ್ಕೊಡ್ತೀವಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಕಮೆಂಟ್ಸ್ ಏನಾದ್ರೂ ಇದ್ರೆ, ನಮ್ದು ಮಿಸ್ಟೇಕ್ ಎಂತ ಏನಿದ್ರು ಸರಿ ಹಾಕಿ. ಒಳ್ಳೇದು ಕೆಟ್ಟದ್ದು ಯಾವ್ದು ಬೇಕಾ ಸ್ವೀಕಾರ ಮಾಡ್ತೀವಿ ನಾವು. ಇಷ್ಟ ಇಲ್ಲದಿದ್ರೆ ಡಿಸ್ಲೈಕ್ ಕೊಟ್ಟರು ಪರವಾಗಿಲ್ಲ, ಸ್ವೀಕರಿಸ್ತೀವಿ ಅದನ್ನು ಸಹ. ಓಕೆ, ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್, ಬಾಯ್.